ಕೋವಿಡ್ನಿಂದಾಗಿ ಸಂಕಷ್ಟಕ್ಕೆ ಗುರಿಯಾದ ವರ್ತಕರ ಸಂಘದಿಂದ ನಗರದ ಮೋತಿ ಮಾಲ್ ಹಾಲ್ನಲ್ಲಿ ಸಭೆ ನಡೆಸಲಾಯಿತು. ಕೊರೋನಾ ಎರಡನೇ ಅಲೆಯಲ್ಲೂ ಅಂಗಡಿ ಬಂದ್ ಮಾಡಿ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಮತ್ತು ಜವಳಿ ಸಚಿವರು ಮಾತ್ರ ನಮ್ಮತ್ತ ಗಮನ ಹರಿಸುತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಸಂತೋಷ್ ಕಾಮತ್ ಅವರು ಒಗ್ಗಟ್ಟಿನಿಂದ ವರ್ತಕರು ಮುನ್ನಡೆಯಬೇಕು. ಕಷ್ಟಕರ ಸಮಯದಲ್ಲೂ ಪಾಲಿಕೆಯ ಟ್ರೇಡ್ ಲೈಸೆನ್ಸ್ ಮತ್ತು ಇನ್ನಿತರ ಸಬೂಬುಗಳ ಮೇಲೆ ವರ್ತಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಇದರ ಬಗ್ಗೆ ಹೋರಾಟ ಮಾಡಿ ನಮ್ಮ ಕಷ್ಟವನ್ನ ಸರ್ಕಾರಕ್ಕೆ ಅರ್ಥ ಮಾಡಿಸಬೇಕು ಎಂದು ಹೇಳಿದ್ರು. ಮಲಗಿದವರು ಎಬ್ಬಿಸುವ ಕೆಲಸ ಮಾಡಿ ಬನ್ನಿ ನಾವು ಹೋಗುವ ಅಂತ ಹೇಳುವಾಗ ಅದಕ್ಕೆ ಸ್ಪಂದನೆ ಇಲ್ಲ. ಇಟ್ ಇಸ್ ದ ರೆಕಾರ್ಡ್, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ರೆಕಾರ್ಡ್ ಇದೆ, ಆಯ್ತಾ? ನಾವು ಒಟ್ಟಿಗೆ ಸರಿ ಮಾಡುವಂತ ಅದಕ್ಕೆ ಸ್ಪಂದನೆ ಇಲ್ಲ. ಒಂದು ಮೆಮೊರಾಂಡಮ್ ನಾವು ರೆಡಿ ಮಾಡಿದ್ದೇವೆ, ವಾಟ್ಸ್ಆಪ್ ಅಲ್ಲಿ ನಮ್ದು ಒಂದು ಖಾಲಿ ನಿಮ್ಮದು ಒಂದು ಲೆಟರ್ ಅನ್ನು ಕಳಿಸಿ ಅಂತ ಹೇಳಿದ್ರೆ ಇವತ್ತಿನ ತನಕ ಅದು ಬರಲಿಲ್ಲ. ನಾವು ಡ್ರಾಫ್ಟ್ ಎಲ್ಲ ಮಾಡಿಟ್ಟಿದ್ದೇವೆ. ಮತ್ತೆ ಇದ್ದ ಸಂಘಟನೆ ಇದರಿಂದಾಗಿ ಏನನ್ನು ನಿರೀಕ್ಷಿಸುತ್ತೀರಾ? ಇದರಲ್ಲಿ ಇರುವ ಸದಸ್ಯರು ಆತ್ಮಾವಲೋಕನ ಮಾಡಿಕೊಳ್ಳಿ. ಅದರಲ್ಲಿ ಆಲ್ರೆಡಿ ಇದ್ದವರು ಇಷ್ಟು ವರ್ಷದಿಂದ ಏನು ಮಾಡಿದ್ದೀರಿ? 27 ವರ್ಷದಿಂದ ನಾನು ಮಂಗಳೂರಲ್ಲಿ ಸಣ್ಣ ರಿಟೇಲ್ ವ್ಯಾಪಾರದಲ್ಲಿದ್ದೇನೆ. ಕಳೆದ 16 ವರ್ಷದಿಂದ ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಅಲ್ಲಿ ಇದ್ದೇನೆ. ನನಗೆ ಹೆಚ್ಚಿನ ಪರಿಚಯ ಪರ್ಸನಲ್ ಇದೆ. ಇವತ್ತಿನ ನನಗೆ ಒಬ್ಬ ನಮ್ಮನ್ನು ಸಂಪರ್ಕಿಸಲಿಲ್ಲ, ನೀವು ಸದಸ್ಯರಾಗಿ ಅಂತ ಹೇಳಿ. ಇವಾಗ ಅದರಲ್ಲಿರುವ ಕೆಲವರು ನಮಗೆ ಬುದ್ಧಿವಾದ ಹೇಳಿ ನಾವೆರಡು ಒಟ್ಟಿಗೆ ನಾವೆಲ್ಲ ತುಂಬೇಲಿ ಮಾಡಿದ್ದೇವೆ. ನಾವು ನಮ್ಮವರು ಸೇರಿಸ್ತೇವೆ. ಇಷ್ಟು ದಿನ ಕಾಲಾವಕಾಶ ಇತ್ತು, ಬನ್ನಿ ಮಾತಾಡಿ ಹೇಳಿ. ಇದು ಕ್ಯಾನ್ಸರ್, ಹುಳಿ ಹಿಂಡುವ ಇಂಥ ಅಯೋಗ್ಯ ಬಡ್ಡ ಶಬ್ದಗಳನ್ನ ನಾವು ಪ್ರಾಮಾಣಿಕವಾಗಿರುವವರು ಕೇಳಬೇಕಾ? ಇದನ್ನು ನಿಮಗೆ ಯಾರಿಗಾರು ಹೇಳಿದ್ರೆ ನೀವು ಕೇಳಲಿಕ್ಕೆ ತಯಾರಿದ್ದೀರಾ? ಅನಂತರ ಮಾತನಾಡಿದ ಎಂಬಿ ಸದಾಶಿವ ಅವರು ಮುಂದಿನ ದಿನಗಳಲ್ಲಿ ವರ್ತಕರ ಕಷ್ಟಗಳಿಗೆ ಈ ಸಂಘದಿಂದ ಲಾಭಾಂಶ ದೊರೆಯಲಿದೆ ಎಂಬ ನಂಬಿಕೆ ನನ್ನಲ್ಲಿದೆ. ಹಾಗಾಗಿ ಈ ನೂತನ ಕಾರ್ಯಕಾರಿ ಮಂಡಳಿಯ ಮೂಲಕ ಅದನ್ನು ಪೂರ್ಣಗೊಳಿಸಲು ಸಾಧ್ಯ ಎಂದು ಹೇಳಿದರು. ನಾವು ಯಾವಾಗಲೂ ಕಾನೂನಿನ ಚೌಕಟ್ಟಿನಲ್ಲಿ ಯಾರಿಗೂ ಡೊಗ್ಗು ಸಲ ಮುಗಿಬೇಕಾಗಿಲ್ಲ. ನಾವು ಸರಿಯಾಗಿದ್ದರೆ ಪೊಲೀಸ್ನವರಿಗೆ ನಾವೇ ಗದರಿಸಿ ಮಾತಾಡುವಂಥ ಒಂದು ನೈತಿಕತೆ ನಮಗಿರ್ತದೆ. ಅನೇಕ ಸಂದರ್ಭದಲ್ಲಿ ನನಗೆ ಇತ್ತೀಚೆಗೆ ಲಾಕ್ಡೌನ್ ಆದಾಗ ನಾನು ಪೇಪರ್ ತೊಗೊಳ್ಳಿಕ್ಕೆ ಬೆಳಿಗ್ಗೆ ಅಂಗಡಿಗೆ ಹೋದರೆ ನಾನು ಕಾರಲ್ಲಿ ನಿಂತು ಪೇಪರ್ ತೊಗೊಂಡು ಕೆಲವು ಹೆಡ್ಡಿಂಗನ್ನು ನೋಡ್ತಾ ಇರಬೇಕಾದ್ರೆ ಯಾರೋ ಬಂದು ಕೇಳ್ತಾರೆ, ನನಗೆ ಸ್ವಲ್ಪ ಬಟ್ಟೆ ಬೇಕು ಕೊಡ್ತೀರಾ? ನಾನು ಕೊಡಲಿಲ್ಲ. ನನ್ನ ಪಕ್ಕದ ಅಂಗಡಿ ಇನ್ನೊಂದಿದೆ, ಅಂಬಿಕಾ ಟೆಕ್ಸ್ಟೈಲ್, ಅವ್ರಿಗೆ ಹೇಳಿದೆ ನೀವು ಕೊಡ್ತೀರ ಅದು ಕೊಡು, ನನಗೆ ಅಡ್ಡಿ ಇಲ್ಲ. ಅವ್ನು ಕಾಯ್ತಾ ಇದ್ರು, ಅವ್ರು ತಪ್ಪು ಕೊಟ್ಟರು. ಯಾಕಂದರೆ ನಾನೊಂದು ಸಾರ್ವಜನಿಕ ಜೀವನದಲ್ಲಿ ಇರುವಂಥ ವ್ಯಕ್ತಿ, ನಾನು ಕಾನೂನನ್ನು ಭಂಗ ಮಾಡಲಿಕ್ಕಾಗೋದಿಲ್ಲ. ನಾನು ಕಾನೂನಿಗೆ ಸರಿಯಾಗಿದ್ದರೆ ಮಾತ್ರ ಪೊಲೀಸ್ನವರಿಗೆ ಆಗಲಿ ಯಾರಿಗಾದರೂ ಅವರಿಗೆ ನೇರವಾಗಿ ಮಾತಾಡ್ಬೋದು, ಎದುರಿಸ್ಬೋದು. ಆ ಕಾರಣಕ್ಕಾಗಿ ನಾನು ಕೊಡದೇ ಇದ್ದರೂ ಅವರಿಗೆ ಸೇವೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಪಕ್ಕದ ಅಂಗಡಿಯಲ್ಲಿ ಕೊಟ್ಟು ಅವರಿಗೆ ವ್ಯವಹಾರವನ್ನು ಕೊಡ್ತೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ? ನಾವು ಯಾವಾಗಲೂ ಕಾನೂನಿನ ಚೌಕಟ್ಟಿನಲ್ಲಿ ಇರೋದು. ಮುಂದೆ ಲಾಕ್ಡೌನ್ ಆಗ್ಬೋದು. ಆ ಲಾಕ್ಡೌನ್ ಆದ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ, ಕಳೆದ ಸಂತೋಷ್ ಕಾರ್ಕಳದಿಂದ ಹಿಡಿದು ಎಲ್ಲ ಕಡೆಯಲ್ಲಿ ಕಳೆದ ವರ್ಷ ಯಾರ್ಯಾರು ಓಪನ್ ಮಾಡಿದ್ದಾರೆ, ಮೊನ್ನೆ 2 ತಿಂಗಳಲ್ಲಿ ಯಾರು ವ್ಯಾಪಾರ ಮಾಡಿದ್ದಾರೆ ನಮಗೆ ಗೊತ್ತಿದೆ, ನಮ್ಮ ಮಾಹಿತಿ ಇದೆ. ಆದರೆ ನಾವು ಅದಕ್ಕೆ ವಿರೋಧ ಮಾಡೋದಿಲ್ಲ. ಆದರೆ ಒಂದು ಸಂಘಟನೆಯ ಶಕ್ತಿಯಡಿಯಲ್ಲಿ ಬರದೆ ನಾವು ವ್ಯಾಪಾರ ಮಾಡ್ತೇವೆ, ನಾವು ಚೆನ್ನಾಗಿರ್ತೇವೆ ಅಂತ ತಿಳ್ಕೊಂಡು ಉಳಿದ ಇಷ್ಟೂ ಜನರಿಗೆ ಅನ್ಯಾಯವಾಗುವುದಾದರೆ ಅಂಥವ್ರನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕು. ಎಂಪಿ ಫ್ಯಾಮಿಲಿ ಶಾಪ್ನ ಎಂಪಿ ದಿನೇಶ್ ಅವರು ಅತಿಥಿಗಳನ್ನು ಸ್ವಾಗತಿಸಿ ಮಾತನಾಡಿದರು. ನೂತನ ಕಾರ್ಯಕಾರಿಯಲ್ಲಿ ಅಧ್ಯಕ್ಷರಾಗಿ ಸಂತೋಷ್ ಕಾಮತ್, ಉಪಾಧ್ಯಕ್ಷರಾಗಿ ಬಶೀರ್ ಅಹಮದ್, ವಿನೋದ್ ಡಿಸೋಸಾ, ಪ್ರಧಾನ ಕಾರ್ಯದರ್ಶಿ ಎಂಬಿ ಸದಾಶಿವ, ಸಂಘಟನಾ ಕಾರ್ಯದರ್ಶಿ ಎನ್ ಸದಾಶಿವರಾವ್, ಕಾರ್ಯದರ್ಶಿಗಳಾಗಿ ಅಬ್ದುಲ್ ರೆಹಮಾನ್, ಗೋಪಾಲ್, ಕೋಶಾಧಿಕಾರಿಯಾಗಿ ಸೈಯದ್ ಇಸ್ಮಾಯಿಲ್, ಜೊತೆ ಕೋಶಾಧಿಕಾರಿಯಾಗಿ ಡೆನ್ಸಿಲ್ ಕ್ಯಾಸ್ಟಲಿನೋ, ರಾಜೇಂದ್ರ ಕುಮಾರ್ ಜೈನ್, ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಎಂಪಿ ದಿನೇಶ್ ಆಯ್ಕೆಯಾದರು. ಈ ಸಂದರ್ಭ ಸಭೆಯಲ್ಲಿ ಅಬ್ದುಲ್ ರೆಹಮಾನ್, ಸೈಯದ್ ಇಸ್ಮಾಯಿಲ್, ಬಶೀರ್ ಅಹಮದ್ ಸೇರಿದಂತೆ ಉಡುಪಿ ಮಂಗಳೂರು ಜವಳಿ ಮಾಲೀಕರು ಹಾಗೂ ಟೆಕ್ಸ್ಟೈಲ್, ರೆಡಿಮೇಡ್ ಮತ್ತು ಫುಟ್ವೇರ್ ಅಂಗಡಿಗಳ ಮಾಲೀಕರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.